ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಮುಖ್ಯಾಂಶಲು. ಒಡಿಪುದ ಅಪ್ಪೆಬೊಕ್ಕ ಜೋಕ್ಲಿನ ಸರ್ಕಾರಿ ಆಸ್ಪತ್ರೆಡು ಮೂಜಿ ತಿಂಗೊಲಿಡ್ದಿಂಚ ಸಂಬಳ ಕೊರೊಂದಿನ ಏವ್ರ ಹೊರೊಡ್ದೊರನೆ ಸ್ಟ್ರೈಕ್ ಮರ್ದಗ ಬತ್ತಿನಕ್ಲೆಗ್ ಬಾರಿ ಕಷ್ಟ. ಉಳ್ಳಾಲ ತಾಲೂಕು ಆಫೀಸ್ ತತ್ಕಾಲಗೂ ನಾಟಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬರ ಕಟ್ವಣಗೂ ತಹಶೀಲ್ದಾರ್ ಗುರುಪ್ರಸಾದರಿಗೆ ವ್ಯವಸ್ಥೆದ ಜವಾಬ್ದಾರಿ ನಾಟ್ಯಕಲ್ಲಡು ಕಟ್ವಣ ತೂದು ಯುಟಿ ಖಾದರ್. ಸಮಾಜ ಬಂಧುಲೇನ ಕಷ್ಟುಡು ಪಾಲ್ದೆತ್ತನ್ನ ಒಡಿಪು ಜಿಲ್ಲೆದ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ 6 ಲಕ್ಷ ರೂಪಾಯಿ ಖರ್ಚಿಡು 600 ಕುಟುಂಬಗೂ ರೇಷನ್ ಕಿಟ್ ಸೆಲೂನು ಸಾಧನಲು. ನ್ಯಾಯ ತಿಕ್ಕಿಜಿಂಡ ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಎದುರು ಪುರುಬಾಲೆದ ಒಟ್ಟುಗೂ ಧರಣಿ ಸತ್ಯಾಗ್ರಹ ಕತಿಜಾ ಜಾಸ್ಮಿನ್. ಸೆಕೆಂಡ್ ಪಿಯುಸಿ ಪರೀಕ್ಷೆ ತೆತ್ತುಪಾಡ್ದು 10ನೇ ಕ್ಲಾಸ್ ಪರೀಕ್ಷೆ ನಡಪವನೇಕ್ ಎನ್ಎಸ್ಯುಐ ವಿರುದ್ಧ ಮನೀಶ್ ಜಿ ರಾಜ್. ವಾರ್ತೆದ ವಿವರ. ಅಪ್ಪೆ ಬೊಕ್ಕ ಜೋಕ್ಲಿನ ಒಡಿಪುದ ಸರ್ಕಾರಿ ಆಸ್ಪತ್ರೆಡ್ ಕರಿನ ಮೂಜಿ ತಿಂಗೊಲಿಡ್ದಿಂಚ ಸಂಬಳ ಕೊರೊಂಜಿ ನಿಡ್ದಾವ್ರ ಬುಧಾರ ಒರೊಡ್ದೊರನೆ ಸ್ಟ್ರೈಕ್ ನಡಪಾಯರು. ವೈದ್ಯರು, ನರ್ಸುಲು, ಐಸಿಯು, ಹೌಸ್ ಕೀಪಿಂಗ್ ಇಂಚ 200 ಹೆಚ್ಚು ಜನ ಬೇಲದಕ್ಲು ಸ್ಟ್ರೈಕ್ ಪ್ರತಿಭಟನೆ ಮಲ್ತಿ ನಡೆದವರ ಬಂಜಿನ ಪುಂಜೋಲೆಗ್ ಸೀಕದಕ್ಲೆಗ್ ಮರ್ದ ತಿಕ್ಕಂದೆ ಬಾರಿ ಕಷ್ಟ ಅನುಭವ ಬೈದಡ. ಒಡಿಪುದ ಅಪ್ಪೆಬೊಕ್ಕ ಜೋಕ್ಲೆನ ಸರ್ಕಾರಿ ಆಸ್ಪತ್ರೆಡ್ ಕೆಲಸ ಮಲ್ಪನಕ್ಲು ಬುಧಾರ ಒರೊಡ್ದೊರನೆ ಸ್ಟ್ರೈಕ್ ನಡಪಾಯಿರ. ಕರಿನ ಮೂಜಿ ತಿಂಗಳುಡು ಸಂಬಳ ತಿಕ್ಕಂದಿ ನಡೆದವ್ರ ವೈದ್ಯರು, ನರ್ಸುಲು, ಐಸಿಯು, ಹೌಸ್ ಕೀಪಿಂಗ್ ಬೇಲದಕ್ಲು ಇಂಚ 200 ಹೆಚ್ಚು ಜನ ಪ್ರತಿಭಟನೆ ನಡಪಾಯಿರ. ಆಸ್ಪತ್ರೆ ಬೇಲದಕ್ಲೆನ ಪ್ರತಿಭಟನೆ ನಡೆದವ್ರ ಸೀಕದಕ್ಲೆಗ್ ಬಂಜಿನ ಪೊಂಜೋಲೆಗ್ ಬಾರಿ ಕಷ್ಟ ಆದಿತ್ತಂಡ. ಕಾಂಡಿಡ್ದಿಂಚ ವೈದ್ಯರೆಗಾದ ಕಾತಿನ ಬಂಜಿನ ಪೊಂಜೋಲೆಗ್ ಮರ್ದ ತಿಕ್ಕದ ಜಿಂದ ತೆರೆದು ಬೈದಂಡ. ದೂರದ ಊರುಲಿಡ್ದು ಬೈದಿನ ಸಿಕ್ಕದಕ್ಲಿಗ್ ದಾನೆ ಮಲ್ಪುನಿಂದ ಗೊತ್ತಾವಂದೆ ಕೆಪ್ಪುಗುಪ್ಪುಡಿತ್ತೆರ. ಬೆಳಿಗ್ಗೆ 6:30 ಇಲ್ಲಿದ್ದು ನೋಡೋರು ಯಾರು ಇಲ್ಲ. ಒಬ್ಬರಿಗೆ ಹೊಟ್ಟೆ ನೋವು ಬಂದು ಒದ್ದಾಡ್ತಿದ್ರು, ನೋಡೋರು ಯಾರು ಇಲ್ಲ, ಮಾತಾಡೋದಿಲ್ಲ. ಕೆಲವರಿಗೆ ಬೆಳಿಗ್ಗೆ ಮಾರ್ನಿಂಗ್ ಸಿಗ್ನೆಸ್ ಇರ್ತದೆ, ವಾಂತಿ ಆಗ್ತದೆ. ಎಂತ ಮಾಡುದು? ಯಾವತ್ತೂ ಆಗಿ ಲಾಸ್ಟ್ ಟೈಮ್ ಬಂದದ್ದೆ ಒಂದ್ಸಲ ಹಿಂಗೆ ಆಗಿದ್ದು, ಲೇಟ್ ಆಗಿದ್ದು. ಫಸ್ಟ್ ಬಂದವರೆಲ್ಲ ಲಾಸ್ಟ್ ಹೋಗುದು. ಮಾತಾಡೋರು ಯಾರು ಇಲ್ಲ. ಗರ್ಭಿಣಿಯವರು ಹೇಳಿದ್ರು. ಒಬ್ರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಬೆಳಿಗ್ಗೆ ಒದ್ದಾಡ್ತಿದ್ರು. ಇಲ್ಲಿ ಯಾರು ರೆಸ್ಪಾನ್ಸೇ ಮಾಡಲಿಲ್ಲ. ಅವಾಗ್ಲೇ 6:30 ಬಂದು ಕೂತಿದ್ದಲ್ಲ, ಇವಾಗ್ಲೂ ಇಲ್ಲೇ ಇದ್ದೀನಿ. ಚೆಕಪ್ ಇತ್ತಲ್ಲ, ಚೆಕಪ್ ಆದ್ಮೇಲೆ 3 ಚೆಕಪ್ ಇತ್ತು, ಸ್ಕ್ಯಾನಿಂಗ್ ಇದೆ, ಏನೂ ಆಗಲಿಲ್ಲ. ಶುಗರ್ ಟೆಸ್ಟ್ ಇದೆ. ಜೂನ್ 14 ಮುಟ್ಟ ಲಾಕ್ಡೌನ್ ಕಡ್ಡಾಯವಾದ ಜಾರಿ ಮಲ್ಪುಂಡು ಕಟ್ಟುನಿಟ್ಟದ ಕ್ರಮದ ತುನ್ವಾಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿನ ಆದೇಶ ಇತ್ತಂಡಲ ಜಿಲ್ಲೆಡೋರ್ಮಿಡು ಗಾಡಿಲು ಒಟ್ರಾಸಿ ಸಂಚಾರ ಮಲ್ತೊಂದು ಪುನಃ ಹೆಚ್ಚಾತಂಡ. ಕುಡ್ಲನಗರದ ಮಾರ್ಕೆಟ್ ಇಡ್ಲ ಜನಕುಲು ದಿಂಜಾ ಸೇರೊಂದುಲ್ಲೆರ ಬೇರಲ ಬಾರಿ ಜೋರುಡಿತ್ತಡ. ಅಂಚಾದ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಲು ಬುಧಾರಲ ಕಾರ್ಯಾಚರಣೆ ನಡಪಾದ ಬೆಚ್ಚ ಮುಟ್ಟಾದೆರ. ದಕ್ಷಿಣ ಕನ್ನಡ ಜಿಲ್ಲೆಡು ಜೂನ್ 14 ಮುಟ್ಟ ಲಾಕ್ಡೌನ್ ಕಠಿಣವಾದ ಜಾರಿಡುಂಡು. ಈ ಬಗೆಟ್ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶ ಕುರುಂಡಲ ಜಿಲ್ಲೆಡು ಗಾಡಿಲು ಒಟ್ರಾಸಿ ಸಂಚಾರ ಮಲ್ತೊಂದು ಪುನಃ ಕಮ್ಮಿ ಆತಜೆ ಲೆಕ್ಕೊಡ್ ದೆಚ್ಚನೆ ಆತಂಡ. ಕುಡ್ಲನಗರುಡು ಮಾರ್ಕೆಟ್ಲೆಡು ಜನಸಂಖ್ಯೆ ರಡ್ಡುಪಾಲ್ ಹೆಚ್ಚಾತಂಡ. ಕೆಲವು ಅಂಗಡಿಲು ಕೊರೋನಾ ನಿಯಮಲೆಗ್ ವಿರುದ್ಧವಾದ ಬಾಕಿಲು ದೆತ್ತದು ಬೇರ ಮಲ್ತೊಂದುಲ್ಲ. ಗ್ಯಾರೇಜುಲು ಕೆಲಸ ಮಲ್ತೊಂದು ಪುನಃ ರಾಜಮಾರ್ಗದ ಉದ್ದೋಗ್ಲ ತೋಜಿದ ಬೈದಂಡ. ಇಂಚ ಮಾತ ಇತ್ತಿ ನೀಡಿದವ್ರ ಬುಧಾರಲ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಲು ಕಾರ್ಯಾಚರಣೆ ನಡಪಾದ ನಿಯಮಲೆನ್ನು ಮೀರುನಕ್ಲೆಗ್ ಬೆಚ್ಚ ಮುಟ್ಟಾದಿರ. ಅಂಗಾರೆ ಒಂಜಿ ಕಡೆಟ್ ಕ್ಲಿನಿಕ್ ಅಂದ ಬೋರ್ಡ್ ಇತ್ತಿನ ಅಂಗಡಿಡ್ ಕಾಯ್ಕಜಿಪು ಸೊತ್ತುಲೇನು ಮಾರೊಂದಿತ್ತಿನ ನಾಡಪತ್ತದಿರ. ಆ ಅಂಗಡಿನ ಬಂದ್ ಮಲ್ತದು ಬರಾಬರಿ ದಂಡ ಪಾಡ್ತಂಡ. ಕಾಂಡೆ 6 ಗಂಟೆ 10 ಗಂಟೆ ಮುಟ್ಟ ಅಗತ್ಯದ ವಸ್ತುಲೇನ ದೆತೊನರೆ ಅವಕಾಶ ಮಲ್ತು ಕೊಡ್ತಂಡೋ. ಕೋವಿಡ್-19 ಮಾರ್ಗಸೂಚಿ ಮೀರ್ದು ಬೇರೆ ಮಲ್ತೊಂದಿತ್ತಿನ 78 ಅಂಗಡಿಲೆಗ್ ಅಚ್ಪತ 350 ರೂಪಾಯಿ ದಂಡ ಪಾಡ್ತಂಡ. ಅಂದೆಟ್ಟು 30 ಅಂಗಡಿಲಿನ ಉದ್ಯಮ ಲೈಸೆನ್ಸ್ ದೆತ್ತು ಪಾಡ್ದು ತತ್ಕಾಲಗೂ ನನದ ಆದೇಶ ಬರ್ಪು ನಡೆ ಮುಟ್ಟ ಮುಚ್ಚಾದೆರ. ಅಗತ್ಯ ದಾಂತಿನ ಸಂಚಾರದ 14 ಕೇಸ್ಲೆಡ್ 80,500 ರೂಪಾಯಿ ದಂಡ ಪಾಡ್ದು ಜಾಗ್ರತೆ ಪಂತನಂದು ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ತೆರಿಪಾದೆರ.
ಕುಡ್ಲದ ವೈದ್ಯರೆಡ್ದು ತನಕ ಅನ್ಯಾಯ ಆತನಂದು ಇಂಚಿಪ್ಪ ಸುದ್ದಿಕೂಟ ನಡಪಾದ ದುರ್ದಿನ ಕತಿಜಾ ಜಾಸ್ಮಿನ್ ಈ ಬಗೆಟ್ ಸಾಮಾಜಿಕ ಜಾಲತಾಣಡು ಸುದ್ದಿ ಮಲ್ತದು ಜಿಲ್ಲಾಧಿಕಾರಿಲು ಪೊಲೀಸ್ ತನಿಖೆ ನಡಪಾದ ತನಕ ನ್ಯಾಯ ಒದಗಾದ ಕೊರಡು ಇಜ್ಜಿಂಡ ಬಾಲ್ಯದ ಒಟ್ಟುಗೂ ಜಿಲ್ಲಾಧಿಕಾರಿ ಆಫೀಸ್ ಎದುರು ಧರಣಿ ಸತ್ಯಾಗ್ರಹ ಮಲ್ಪೆನ್ ಪಂತೆರ ತನಕ ನ್ಯಾಯ ತಿಕ್ಕಿಜಿಂಡ ಪುರುಬಾಲೆದ ಒಟ್ಟುಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಎದುರು ಧರಣಿ ನಡಪಾವೆ ಎಂದು ಕುಡ್ಲದ ವೈದ್ಯರಿಡ್ದು ಅನ್ಯಾಯ ಆತನಂದು ದೂರ್ದಿನ ಕತಿಜಾ ಜಾಸ್ಮಿನ್ ಪಂತೆರ ಸಾಮಾಜಿಕ ಜಾಲತಾಣಡು ತನಕ ಖಾಸಗಿ ಆಸ್ಪತ್ರೆಲಿಡ್ದು ಅನ್ಯಾಯ ಆತನಂದು ದೂರ್ದು ವಿಡಿಯೋ ಪಾಡ್ದಿನ ಜಾಸ್ಮಿನ್ ಜಿಲ್ಲಾಧಿಕಾರಿಲು ಪೊಲೀಸ್ ತನಿಖೆ ನಡಪಾದು ತನಕ ನ್ಯಾಯ ಒದಗಾವಡು ಪ್ರಭಾವದ ವೈದ್ಯರೇ ತನಕ ಅನ್ಯಾಯ ಮಲ್ತದೆರ ಆರೋಗ್ಯ ಇಲಾಖೆದ ತನಿಖಾ ಕೂಟೊರ್ದು ತನಕ ನ್ಯಾಯ ತಿಕ್ಕುನ ನಂಬಿಕೆ ಇಜ್ಜಿ ತನಕ ನ್ಯಾಯ ತಿಕ್ಕಿಜಿಂಡ ತನ್ನ ಪುರುಬಾಲೆದ ಒಟ್ಟುಗೂ ಧರಣಿ ಸತ್ಯಾಗ್ರಹ ನಡಪಾವೆನ್ ಪಂಡಿರ ಕುಡ್ಲದ ಕೆಲವು ವೈದ್ಯರು ಬೊಕ್ಕ ಆಸ್ಪತ್ರೆಲು ತನಕ ಮರ್ದ ಮಲ್ಪರೆ ಆಪುಜಿ ಪಂಡಿ ನೀಡಿದವರ ತನಕ ಕಷ್ಟ ಆತನಂದು ಈ ದುಂಬು ಜಾಸ್ಮಿನ್ ಪೊಲೀಸರಿಗೂ ದೂರು ಕೊರ್ದಿತ್ತೆರ ಸುದ್ದಿಕೂಟಲ ನಡಪಾದ ಮಾಧ್ಯಮದ ಎದುರು ಕಣ್ಣನೀರು ಜಪುಡಾದೆರ ಪೊಲೀಸರು ಇರುವೇರೇನು ಪತದು ವಿಚಾರಣೆ ಮಲ್ತದಿತ್ತೆರ ಈ ಸಂಗತಿ ಬಗೆಟ್ ಸಾರ್ವಜನಿಕರು ಏವ್ರ ತೋಜಾದಿತ್ತೆರ ಜಿಲ್ಲಾಧಿಕಾರಿಲ ಈ ಬಗೆಟ್ ತನಿಖೆ ನಡಪಾವೆಂದು ಮಾಧ್ಯಮಲಿಗೂ ಪಂಡದಿತ್ತೆರ ಐಕಾದ ಆರೋಗ್ಯ ಇಲಾಖೆ ಒಂಜಿ ಕೂಟ ಕಟ್ಟದಿತ್ತನ ಆಂಡ ತನಕ ವೈದ್ಯರೇ ನಡಪ ತನಿಖೆದ ಮಿತ್ತು ವಿಶ್ವಾಸ ಇಜ್ಜಿಂದು ಕತಿಜಾ ಜಾಸ್ಮಿನ್ ಪಂತೆರ. ನನ್ನ ಹೆಸರು ಕತಿಜಾ ಜಾಸ್ಮಿನ್. ನಾನು ಈಗ ಹೇಳಲಿಕ್ಕೆ ಹೋಗೋದು ನನಗೆ ಆದ ನೋವನ್ನು ನೀವೆಲ್ಲರೂ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದೆಲ್ಲ. ಅದು ನಾನು ಇಲ್ಲಿ ಬಂದಿದ್ದು ನ್ಯಾಯ ಕೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಆಗಿದ್ದು ನೋವು ಬೇರೆ ಇನ್ನು ಯಾರಿಗೆ ಆಗಬಾರ್ದಂತ ಅದಕ್ಕೆ ಆಗಿ ನಾನು ಇಲ್ಲಿ ನ್ಯಾಯಕ್ಕಾಗಿ ಕೇಳಲಿಕ್ಕೆ ಬಂದಿದ್ದು. ಇದನ್ನು ಎಂಕ್ವೈರಿ ಮಾಡಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮುಂದುವರೆದಿದ್ದಾರೆ. ಇದರಲ್ಲಿ ಹೈಲಿ ಇನ್ಫ್ಲುಯೆನ್ಸ್ ಡಾಕ್ಟರ್ ಆಗಿದ್ದರಿಂದ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಲ್ಲ. ಆದ್ದರಿಂದ ಇದನ್ನು DC ಅವರು ಮಧ್ಯಪ್ರವೇಶ ಮಾಡಿ ಪೊಲೀಸ್ ಕಡೆಯಿಂದ ಎಂಕ್ವೈರಿ ಮಾಡಿಸ್ಬೇಕು. ನನಗೆ ನ್ಯಾಯ ಸಿಗದೆ ಹೋಗೋದ್ರಲ್ಲಿ ನಾನು DC ಕಚೇರಿ ಮುಂದೆ ಮಗುವಿನೊಂದಿಗೆ ಧರಣಿ ಕೂರಲಿದೆ. ಕೊರೋನಾ ಲಾಕ್ಡೌನ್ ಉಡ್ದಾತ್ರ ತರೆಕುಜಲ್ ದಿಪ್ಪುನ ಬಂಡಾರಿಲೆಗ್ ಬಾರಿ ಮಲ್ಲ ಪೆಟ್ಟು ಬುಡ್ದುಂಡು ಇಂಚಿನ ಕಷ್ಟದ ಪುರ್ತುಡು ಒಡಿಪು ಜಿಲ್ಲೆದ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಸುಮಾರು 6 ಲಕ್ಷ ರೂಪಾಯಿ ಖರ್ಚಿಡು ಸವಿತಾ ಸಮಾಜದ 600 ಕುಟುಂಬಲೆಗ್ ರೇಷನ್ ಕಿಟ್ ಬೊಕ್ಕ ಸೆಲೂನು ಸಾಧನೊಲೆನು ಪಟ್ಟುನ ಕಾರ್ಯಕ್ರಮಗೂ ಅಂಬಲ್ಪಾಡಿಡು ಚಾಲನೆ ಕೊಡ್ತುಂಡು. ಕೊರೋನಾ ಸೀಕು ಪರಡು ನೀಡಿದ ಬೊಕ್ಕ ದಿನನಿತ್ಯ ಬೆಂದದ ತಿನ್ಪುನಕ್ಲೆಗ್ ಸೇವಾ ಸಂಸ್ಥೆಲೆಗ್ ಬಾರಿ ಕಷ್ಟ ಆತನ ಕೆಲಸದಾಂತೆ ಕಂಗಾಲಾತೆರ ತರೆಕುಜಲು ದಿಪ್ಪುನ ಬಂಡಾರಿ ಬೇಲೆದಕ್ಲೆಗ್ ಕೊರೋನಾ ಲಾಕ್ಡೌನ್ ಮಲ್ಲ ಪೆಟ್ಟು ಪಾಡ್ತಂಡ ಇಂಚಿನ ಕಷ್ಟದ ಪೊರ್ತುಡು ಒಡಿಪು ಜಿಲ್ಲೆದ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ನಿಲೆಟ್ ಬಂಡಾರಿ ಬೇಲೆಗ್ ಬೋಡಾಯಿನ ಸಾಧನಲಿನೊದೆ ತೊನ್ನಕ್ಲೆಗ್ ಸೊಸೈಟಿ ಬೊಕ್ಕ ವಿವಿಧೋದ್ದೇಶ ಸಹಕಾರಿ ಸಂಘಡು ವ್ಯವಹಾರ ಮಲ್ಪುನ ಸವಿತಾ ಸಮಾಜದ ತರೆಕುಜಲ್ ದಿಪ್ಪುನ ಬಂದುಲೆಗ್ 6 ಲಕ್ಷ ರೂಪಾಯಿ ಖರ್ಚಿಡು 600 ಕುಟುಂಬಲೆಗ್ ರೇಷನ್ ಕಿಟ್ ಬೊಕ್ಕ ಸೆಲನುಡುಗಳಸನ ಸೊತ್ತುಲೇನ ಪಟದ್ ಮಾದರಿ ಸಂಘ ಪನ್ಪುನ ಪೆರ್ಮೆಗ್ ಸಂದದಂಡ. ಈ ಒಂದು ಘಟಕದಲ್ಲಿ ಕ್ಷೇಮನಿಧಿ ಅಂತ ಹೇಳಿ ಭಾಳ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಘಟಕದಲ್ಲೂ ಆ ಕ್ಷೇಮನಿಧಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದರ ಮೂಲಕ ಒಟ್ಟಾದ ಹಣವನ್ನು ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಘಟಕದ ಆ ಒಂದು ಮೆಂಬರ್ಸ್ನವರಿಗೆ ಈ ಒಂದು ಸಂದರ್ಭದಲ್ಲಿ ಅಕ್ಕಿ ಕೊಡುವುದರ ಮೂಲಕ ಹಣದ ಸಹಾಯವನ್ನು ಮಾಡುವ ಮೂಲಕ ಅದನ್ನು ವಿತರಿಸಿದ್ದಾರೆ. ಅದೇ ರೀತಿ ಕೆಲವು ಘಟಕಗಳಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆ ಇದ್ದಾಗ ಸೊಸೈಟಿಯಿಂದಲೇ ಆ ಘಟಕಕ್ಕೆ ಒಂದು ಲೋನನ್ನು ಕೊಟ್ಟು ಅವರಿಗೂ ಕೂಡ ಆ ಘಟಕದ ಮೆಂಬರ್ಸ್ಗೆ ಆರ್ಥಿಕ ಸಹಾಯವನ್ನು ಆಹಾರ ಸಾಮಗ್ರಿಗಳನ್ನು ಕೂಡ ವಿತರಿಸ್ತೇವೆ. ಅಲ್ಲದೆ ಸೊಸೈಟಿಯ ಮೂಲಕ ಇವತ್ತು ನಾವೇನು 6 ಲಕ್ಷ ವೆಚ್ಚದಲ್ಲಿ ಸುಮಾರು 600ಕ್ಕಿಂತ ಜಾಸ್ತಿ ಜನರಿಗೆ ನಾವೇನು ಆಹಾರ ಕಿಟ್ಟು ಕೊಡಲು ಸಾಧ್ಯವಾಯಿತು. ಅದು ಕೂಡ ಒಂದು ವ್ಯವಸ್ಥೆಯ ಒಂದು ಪರಿಣಾಮ ಅಂತೇಳಿಕೊಂಡು ಹೇಳ್ಬೋದು. ಹಾಗೆ ಈ ಒಂದು ವ್ಯವಸ್ಥೆಯನ್ನು ಆಗಿದ್ದರಿಂದ ನಮಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಯಾವ ದಾನಿಗಳನ್ನು ಸಂಪರ್ಕಿಸುವ ಅಗತ್ಯ ಕಾಣುವುದಿಲ್ಲ.
ಯಾಕೆಂತ ಹೇಳಿದರೆ ದಾನಿಗಳು ಕೆಲವೊಮ್ಮೆ ಈ ಒಂದು ಕೆಲವೊಮ್ಮೆ ಅವರಿಗೂ ಕೆಲವೊಮ್ಮೆ ಕಷ್ಟ ಇರ್ತದೆ. ಅವರು ಇದನ್ನು ಸಹಾಯ ಮಾಡಲಿಕ್ಕೆ ಅಫಸಲರಾಗಿರ್ತಂಥ ಸಂದರ್ಭದಲ್ಲಿ ನಮ್ಮದೇ ಒಂದು ಸಿಸ್ಟಮ್ನ ಮೂಲಕ, ನಮ್ಮದೇ ಒಂದು ವ್ಯವಸ್ಥೆಯ ಮೂಲಕ ನಾವು ಈ ಒಂದು ಜನರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಕುಂದಾಪುರ ಕಾರ್ಲಾ ಶಾಖೆ ಸೇರಿದು ಸುಮಾರು 5 ಲಕ್ಷ ರೂಪಾಯಿ ಖರ್ಚಿದ ತೆನಸು ಬೊಕ್ಕ ಸೆಲೂನು ಸಾಧುನಲೆನು ಒದಕವನ ಕಾರ್ಯಕ್ರಮಗೂ ಅಂಬಲಪಾಡಿದ ಸವಿತಾ ಸಮುದಾಯ ಭವನಡು ಚಾಲನೆ ಕೊರಿಯೇರ. ಒಡಿಪು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪಿರು ಕಾರ್ಯಕ್ರಮಗೂ ಚಾಲನೆ ಕೊರಿಯೇರ. ಸಮಾಜ ಸೇವಕಿಯರು ವಿಶ್ವಶೆಟ್ಟಿ ಪಾಲ್ದೆತುಂಡೆರ. ಇವತ್ತು ಸಾಧಾರಣ ಒಂದು 500-600 ಕುಟುಂಬಗಳಿಗೆ ಅದು ಲಾಭಾಂಶ ಆಗಿದೆ. ಹಾಗೆ ಹೋದ ವರ್ಷ ಕೂಡ ಕೊಟ್ಟಿದ್ದೇವೆ. ಮತ್ತು ಸೆಲೂನ್ ಓಪನ್ ಮಾಡುವಾಗ ಹಣ ಇಲ್ಲ ಅಂತ ತಲೆಬಿಸಿ ಮಾಡೋದು ಬೇಡ, ಇಂಟ್ರೆಸ್ಟ್ ಇಲ್ಲದೆ 10,000 ರೂಪಾಯಿ ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಈ ವರ್ಷ ಹೊಸ ಯೋಜನೆಗಳನ್ನ ನಮ್ಮ ಅಧ್ಯಕ್ಷರು ತಂದಿದ್ದಾರೆ. ಒಂದು ಯಾರು ವ್ಯವಹಾರ ಮಾಡ್ತಾರೆ ಅಂಥವರಿಗೆ ಮನೆ ಕೊಟ್ಟೋದಕ್ಕೆ ಕೇವಲ 7% ಯಾವ ಸೊಸೈಟಿಲಿ ಕೊಡಲಿಕ್ಕೆ ಆಗೋದಿಲ್ಲ. ಇವತ್ತು ನ್ಯಾಷನಲ್ ಬ್ಯಾಂಕಲ್ಲಿ ಉಂಟು, ತುಂಬ ರೂಲ್ಸ್ ರೆಗ್ಯುಲೇಷನ್ ಉಂಟು. ಆದರೆ ನಾವು ನಮ್ಮ ಸಮಾಜದ ವೃತ್ತಿ ಬಾಂಧವರಿಗೆ ಮನೆ ಕೊಟ್ಟೋದಕ್ಕೆ 7% ಹೌಸಿಂಗ್ ಲೋನನ್ನು, ಅದೇ ರೀತಿ 8% ವಾಹನ ಸಾಲವನ್ನು, ಹಾಗೆ ತುಂಬ ಯೋಜನೆಗಳು. ಮತ್ತು ಪಾಸಿಟಿವ್ ಆದವರಿಗೆ ಇಲ್ಲಿವರೆಗೆ ಯಾರೂ ಕೊಡಲಿಲ್ಲ. ಪಾಸಿಟಿವ್ ಅಂತ ಆದರೆ ಸಾಕು, ಅಂಥವರಿಗೆ 5,000 ರೂಪಾಯಿ ಉಚಿತವಾಗಿ ಕೊಡ್ತಾ ಇದ್ದೇವೆ ನಾವು. ಅಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಕನಿಷ್ಠ ಒಂದು ಜಿಲ್ಲೆಯಲ್ಲಿ 600 ಕುಟುಂಬಗಳಿಗೆ ಸುಮಾರು 6 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸವಿತಾ ಸಮಾಜ ಸೌಹಾರ್ದ ಸಹಕಾರ ಸಂಸ್ಥೆ ಹಮ್ಮಿಕೊಂಡಿದೆ. ಕಳೆದ ವರ್ಷ ಉಪಯುಕ್ತ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ನಮಗೆ ಗೊತ್ತಾಗದ ರೀತಿಯಲ್ಲಿ ನಮಗೆ ಒಂದು ಅತ್ಯಂತ ಸಂಯುಕ್ತ ಸಹಕಾರಿ ಒಕ್ಕೂಟದಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಬಂದದ್ದು ನಮಗೆ ಭಾಳಷ್ಟು ಹೆಮ್ಮೆ ತಂದಿದೆ. ಅದು ಕೂಡ ನಮಗೆ ಉರುಪು ತಂದಿದೆ. ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ಯಾರು ನಿರಂತರವಾಗಿ ವ್ಯವಹಾರ ಮಾಡ್ತಾರೆ ಅದರದ್ದು ಖಂಡಿತ ಫಲ ಅವರಿಗೆ ವಾಪಸ್ಸಾಗಿ ಅವರಿಗೆ ಸಿಗ್ತದೆ. ಇನ್ನು ಮುಂದಾದರೂ ನಮ್ಮ ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಬಾರದೆ ಇದ್ದವರು ಈ ಒಂದು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿ ಇದರ ಲಾಭವನ್ನು ಪಡೆಯಬೇಕಂತ ಈ ಮೂಲಕ ಕೇಳಿಕೊಳ್ತೇವೆ. ಬಂಡಾರಿ ಬೇಲೆ ಮಲ್ಪನ ಸಮಾಜದ ಬಂಧುಲು ತನ್ಕ್ಲೆನ ಸಮಾಜದ ಸೊಸೈಟಿಲಿಡ ತೆರಿಪಾದ ಹಿರಿಯರು ಬುಳೆಪಾದ ಕಟ್ಟಿದಿನ ಸಂಸ್ಥೆನ ಗಟ್ಟಿ ಮಲ್ಪೊಡಾತಡ. ಅವಿತೊಟ್ಟುಗೂ ಕಷ್ಟದ ಪೊರ್ತುಡು ತನ್ಕ್ಲೆನ ಸಮಾಜದ ಸೊಸೈಟಿಲು ತನ್ಕ್ಲೆನ ಬಿರಿಸಾಯಿಗೂ ಉಂತುವ ಪನ್ಪುನೆಕ್ ಒಡಿಪು ಜಿಲ್ಲೆದ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ತೋಜಾದ್ ಕೊಡ್ತುಂಡೋ. ಒಡಿಪು ಜಿಲ್ಲೆದ ಪ್ರಧಾನ ಆಫೀಸರ್ ರೇಷನ್ ಪಟ್ಟಣ ಕಾರ್ಯಕ್ರಮಟ್ಟು ಸೊಸೈಟಿದ ಗುರ್ಕಾರ್ಯರು ನವೀನ್ ಚಂದ್ರ ಭಂಡಾರಿ, ಒತ್ತು ಗುರ್ಕಾರ್ಯರು ಬಣ್ಣಂಜೆ ಗೋವಿಂದ ಭಂಡಾರಿ, ನಿರ್ದೇಶಕರು ಸದಾಶಿವ ಬಂಗೇರ ಕುರ್ಕಾಲ್ ಪಾಲ್ದೆತೊಂಡೆರ. ಸೆಕೆಂಡ್ ಪಿಯುಸಿ ಪರೀಕ್ಷೆನ ದೆತ್ತುಪಾರ್ದು 10ನೇ ಕ್ಲಾಸ್ ಪರೀಕ್ಷೆ ನಡಪವನ ರಾಜ್ಯ ಸರ್ಕಾರದ ನಿರ್ಧಾರಡು ಕಲ್ಪನಕಲ್ ಬೊಕ್ಕ ಇಲ್ಲಲ್ದಕ್ಲೆಗ ಪೋಡಿಗೆ ಬೊಕ್ಕ ಕೆಪ್ಪುಗುಪ್ಪು ಆತನಂದು ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯಂತರ ಮನೀಶ್ ಜಿ ರಾಜ್ಪಂತೆರ. ರಾಜ್ಯ ಸರ್ಕಾರದ ನಿರ್ಧಾರಗೂ ವಿರೋಧ ತೋಜಾದು 6 ಕುಡ್ಲಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರು. ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯಂತರ ಮನೀಶ್ ಜಿ ರಾಜ್ ಬುಧಾರ ಕುಡ್ಲಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಸೆಕೆಂಡ್ ಪಿಯುಸಿ ಪರೀಕ್ಷೆ ಮಲ್ಪಂದೆ 10ನೇ ಕ್ಲಾಸ್ ಪರೀಕ್ಷೆ ನಡಪವನ ರಾಜ್ಯ ಸರ್ಕಾರದ ನಿರ್ಧಾರಗೂ ವಿರೋಧ ಮಲ್ಪುವ. ಸೆಕೆಂಡ್ ಪಿಯುಸಿ ಪರೀಕ್ಷೆ ದಿತ್ತುಪಾಡಿನ ಸರ್ಕಾರ ವಿದ್ಯಾರ್ಥಿಗಳಿಗೂ ಆಧಾರಡು ಪ್ರಮೋಟ್ ಮಲ್ಪುಂಡು ಪನ್ಪುನ ಬಗೆಟ್ ಸರಿಯಾದ ತೆರಿಪಾದಜಿ. ಖಾಸಗಿ ಬೊಕ್ಕ ಕೂಡ ಪರೀಕ್ಷೆಗೂ ಕುಲ್ಲುನ ವಿದ್ಯಾರ್ಥಿಲಿನ ಬಗೆಟ್ಲ ಸರಿಯಾದ ತೆರಿಪಾದಜಿಯಿಂದ ಪಂಡೆರ. ಈ ಮಾತಾ ಅಂಶಲಿನ ಬಗೆಟ್ ಎನ್ಎಸ್ಯುಐ ರಾಜ್ಯ ಘಟಕದ ವತಿಡ್ದು ಐತಾರ ಶಿಕ್ಷಣ ಮಂತ್ರಿಯರ್ನ ಇಲ್ಲಡೆ ಭೇಟಿ ಕೊಡ್ದು ಭಿನ್ನ ಐತನುಂಡು. ಇತ್ತೆ ಆನ್ಲೈನ್ ಕ್ಲಾಸ್ ನಡಪ ಒಂದು ಪುನಃ ಖಾಸಗಿ ಬರವು ಸಂಸ್ಥೆಲು ಸಂಸ್ಥೆಗೂ ಕಟ್ಟುನ ಕಾಸನ್ನು ಕಮ್ಮಿ ಮಲ್ತದ ಜಾಂದ್ ವಿರೋಧ ತೋಜಾಯನ ಮನೀಶ್ ಜಿ ರಾಜ್ ಆನ್ಲೈನ್ ಕ್ಲಾಸ್ ನಡಪು ನೀಡಿದವರ ಹಾಸ್ಟೆಲ್ ಲೈಬ್ರರಿ ಇಂಚಿತ್ತಿನೇಕ ಕಟ್ಟುನ ಕಾಸನ್ನು ಕಮ್ಮಿ ಮಲ್ಪೊಡೊಂದು ಒತ್ತಾಯ ಮಲ್ತೆರ. ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಸವತ್ ಸುಳ್ಳಿ ಆಪಾತಿರ್ದು ನನ್ನ ಕಾಲೇಜ್ ಶುರು ಆಪ್ನಿರ್ದು ದುಂಬೆ ಮಾತಾ ವಿದ್ಯಾರ್ಥಿಗಳಿಗೂ ಇಂಜೆಕ್ಷನ್ ಕೊರ್ಪಿನ ಕಾರ್ಯಕ್ರಮ ನಡಪಾವುಡೊಂದು ಒತ್ತಾಯ ಮಲ್ತೆರ. ಎಜುಕೇಷನ್ ಪಾಲಿಸಿ ಅವ್ರದ್ದು ಹೇಗಿದೆ ಈ ಒಂದು ವಿಚಾರದಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ. ಯಾವ ಮೋಡ್ ಆಫ್ ಇವ್ಯಾಲ್ಯೂಯೇಷನಲ್ಲಿ 12th ನಾವು ಕನ್ಸಿಡರ್ ಮಾಡಬೇಕು, ಇಲ್ಲ ಹೆಂಗೆ ಪ್ರಮೋಟ್ ಮಾಡಬೇಕು ಅನ್ನೋದು ಅವ್ರಿಗೆ ಐಡಿಯಾನೇ ಇಲ್ಲ. ಐಡಿಯಾ ಕೇಳಿದ್ರೆ ಇಲ್ಲ ನಾವಿನ್ನ ಅದನ್ನ ವಿಚಾರ ಮಾಡಿ ನಂತರ ಅದರದ್ದೊಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನಾವು ತಲುಪಿಸ್ತೀವಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಟೈಮೇ ಅವರು ಇದನ್ನು ಮಾಡಬೇಕಂತ ಹೊರಟು ಅದರಲ್ಲಿ ಅವ್ರ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಈ ಸಲ ಮಾಡಿದ್ದಾರೆ, ಬಟ್ ಏನಕ್ಕೆ ಅವ್ರ ನ್ಯಾಷನಲ್ ಯೂನಿಟ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ. ಬಟ್ ಅವ್ರ ಹತ್ರ ನ್ಯಾಷನಲ್ ಇದು ಎಜುಕೇಷನ್ ಪಾಲಿಸಿ ಕರೆಕ್ಟಾಗಿ ಇಲ್ಲ 12th ಮತ್ತು 10th
ಅವರು MCQ ಇದ್ರ ಮೇಲೆ ಫಾರ್ಮ್ಯಾಟ್ ಮೇಲೆ ಮಾಡ್ತೀರಿ ಒಂದು ದಿನದಲ್ಲಿ ಅಂತ ಹೇಳಿದ್ದಾರೆ. ಅದು 2 ಸೆಟ್ನಲ್ಲಿ, ಒಂದು ಮೇನ್ ಸ್ಟ್ರೀಮ್ ಕೋರ್ಸಸ್, ಇನ್ನೊಂದು ಲ್ಯಾಂಗ್ವೇಜಸಲ್ಲಿ 2 ಸ್ಟ್ರೀಮಲ್ಲಿ 2 ಡಿವಿಷನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನಾವಿವಾಗ ಅವ್ರಿಗೆ ಆ ಥರ ಮಾಡೋ ಬದಲು ಪೆನ್ ಆ್ಯಂಡ್ ಪೇಪರ್ ಮೋಡೆ ಮಾಡಿಸ್ಬೋದಿತ್ತು. ಇಲ್ಲ 12ನೇ ಇದು 12th ಸೆಕೆಂಡ್ PUC ಅವ್ರಿಗೆ ನೀವು ಪ್ರಮೋಟ್ ಮಾಡ್ದಂಗೆ ಯಾಕೆ 10th ಮಾಡ್ತಾ ಇಲ್ಲ? ಈ ಗೊಂದಲನೇ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ತಂದೆ ತಾಯಂದ್ರಿಗೆ ಮಕ್ಕಳಿಗೆ ಇವರು ಎಂಥ ತೊಂದರೆ ಹಾಗೂ ಒಂದು ಕನ್ಫ್ಯೂಷನ್ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೊಂದಲದಲ್ಲಿ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ನೆಮ್ಮದಿಯಾಗಿ ಮನೇಲಿ ಕೂರಂಗಿಲ್ಲ, ಅಥವಾ ಮುಂದಕ್ಕೆ ನಾವು ಹೆಂಗೆ ನಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ಅವ್ರ ಕನ್ಫ್ಯೂಷನಲ್ಲಿ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನ ಮತ್ತು ಅವ್ರ ತಂದೆ ತಾಯಿನ ಇಟ್ಟಿದ್ದಾರೆ. ಇವತ್ತು ಈ ಸರ್ಕಾರ ಇದೋ ಇಲ್ಲೋ ಅನ್ನೋದೇ ನಮಗೆ ಮೂಲ ಪ್ರಶ್ನೆ ಆಗಿದೆ. ಅನ್ವಿತ್ ಕಟೀಲ್, ಮಹಮ್ಮದ್ ಹಫೀಜ್, ನಿಶಾಲ್ ಪೂಜಾರಿ, ಶಫೀಕ್, ಅಬ್ದುಲ್ ರಾಜಿ ಸುದ್ದಿ ಕುಟುಡಿತ್ತೇರ. ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ದುಂಬಾಳ್ತಿಡು ಅಂಗಾರೆ ತೊಕ್ಕುಟದ ಶಿವಾಜಿ ಫ್ರೆಂಡ್ ಸರ್ಕಲ್ಡ್ 100 ಕುಟುಂಬಲೆಗ್ ತೆನಸು ಕೆಟ್ಟಲೇನು ಕೊರ್ಪಿನ ಕಾರ್ಯಕ್ರಮ ನಡೆತಂಡ. ರೀಚಲ್ ಚಾರಿಟಬಲ್ ಟ್ರಸ್ಟ್ದ ಟ್ರಸ್ಟಿ ಸಿರಿಲ್ ರಾಬರ್ಟ್, ಲೋಕೋಪಯೋಗಿ ಇಲಾಖೆದ ನಿವೃತ್ತ ಅಧಿಕಾರಿ ಚಂದ್ರಹಾಸ್ ಶೆಟ್ಟಿ, ಶಿವಾಜಿ ಫ್ರೆಂಡ್ ಸರ್ಕಲ್ದ ಗುರುಕಾರ್ಯರು ಸದಾನಂದ 9 ಕೆರೆ ಪಾಲ್ಗೊತ್ತೊಂಡಿರ. ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ದುಂಬಾಳ್ತಿಡು ತೊಕ್ಕೊಟ್ಟುದ ಶಿವಾಜಿ ಫ್ರೆಂಡ್ ಸರ್ಕಲ್ಡ್ ಅಂಗಾರೆ ತೆನಸು ಕಿಟ್ಟುಲೇನು ಪಟ್ಟುನ ಕಾರ್ಯಕ್ರಮ ನಡೆತಂಡ. ಬಡವಿರ್ನ ಒಟ್ಟು 100 ಕುಟುಂಬಲೆಗ್ ಬಿನ್ನೆರ್ನ ಸೇರಿಗೇಡು ತೆನಸು ಕಿಟ್ಟುಲೇನು ಪಟ್ಟಿಯರ. ರೀಚಲ್ ಚಾರಿಟಬಲ್ ಟ್ರಸ್ಟ್ದ ಟ್ರಸ್ಟಿ ಸಿರಿಲ್ ರಾಬರ್ಟ್ ಪಾತಿರ್ದು ರೂಪೇಶ್ ಶೆಟ್ಟಿ ಜನಕ್ಲೇನ ಕಷ್ಟುಡು ಪಾಲ್ದೆತ್ತೊನ್ವೇರ. ತೊಕ್ಕೊಟ್ಟು ಬಾಗೋಡು ಶಕ್ತಿ ದಾಂತಿನಕ್ಲೆಗ್ ಸಾಯ ಆವೊಡುಂದು ಕೇಂಡೊನ್ನಗ 6 ತೆನಸು ಕಿಟ್ಟುಲೇನು ಶಿವಾಜಿ ಫ್ರೆಂಡ್ಸ್ ದ ಸೇರಿಗೇಡು ಒದಗಾದಿರ. ಎಡ್ಡೆ ಕಾರ್ಯ ಅನ್ ಪಂಡಿರ. ಶ್ರೀ ರೂಪೇಶ್ ಶೆಟ್ಟಿ ಇವರು ತುಳು ಚಿತ್ರ ನಟರು, ನಿರ್ಮಾಪಕರು. ಇವರ ತಂಡ 2-3 ವಾರದಿಂದ ನಾನು ಇವರ ಕಾರ್ಯಚಟುವಟಿಕೆಗಳನ್ನು ನಿರೀಕ್ಷಿಸಿದ್ದೆ. ಇವರು ಎಲ್ಲ ಉಡುಪಿ, ಕುಂದಾಪುರ ಆ ಕಡೆ ತುಂಬ ಕಡೆ ನಮ್ಮ ಇದನ್ನು ಈ ಸಾಮಗ್ರಿಗಳನ್ನು, ಅಗತ್ಯ ಸಾಮಗ್ರಿಗಳನ್ನು ತಲುಪಿಸ್ತಿದ್ದಾರೆ. ಇವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ, ಇನ್ನು ಅವರ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಮತ್ತು ಆಶೀರ್ವಾದ. ರೂಪೇಶ್ ಶೆಟ್ಟಿ ಪಾತಿರ್ದು ಜಿಲ್ಲೆ ಡೋರ್ಮೇಡ್ ಇಡೆಮುಟ ಮೂಜಿ ಸಾರ ಕಿಟ್ಟು ಪಟ್ಟದುಂಡ. ಗಿರ್ಗಿಟ್ ಸಿನಿಮಾಗೂ ಜಿಲ್ಲೆದ ಜನ ಬಾರಿ ಗೆಲ್ಮೆ ಕನ್ನದಿರ. ಅಂಚಾದ ಸಿನಿಮಾ ಕೂಟಗೂ ಜವಾಬ್ದಾರಿ ಉಂಡು. ನನ್ನ ಮಿತ್ತಗ್ಲ 1 ಸಾರೋಡ್ಲ ಹೆಚ್ಚ ಕಿಟ್ಟುವದ ಗವಾನ್ ಪಂಡಿರ. ಇವಾಗ ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಿನ್ನೆ ತನಕ ನಾವು ಒಂದು 3,000 ಕಿಟ್ಟನ್ನು ಗ್ರಾಮಗಳಿಗೆ ಹೋಗಿ ತಲುಪಿಸಿದ್ದೇವೆ. ಸೊ ಇನ್ನೂ ಕೂಡ ಇನ್ನಷ್ಟು ಲಿಸ್ಟ್ ಇದೆ ನಮ್ಮ ಹತ್ರ, ತುಂಬ ಗ್ರಾಮದಿಂದ ಇದೆ. ಇವಾಗ ನಾವು ಸಿಟಿಗಿಂತನೂ ಗ್ರಾಮದಲ್ಲೂ ತುಂಬ ಕಷ್ಟ ಇದೆ. ಸೊ ಇನ್ನಷ್ಟು ಕಿಟ್ಗಳನ್ನು ಕೊಡಬೇಕು ಅಂದರೆ ನಿಯರ್ಲಿ ಒಂದು 4,500 ಸಾವಿರ ಕೊಡಬೇಕು ಅಂತ ಇದೆ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಪ್ರಯತ್ನ ಜಾರಿ ಇದೆ. ಸೊ ದೇವರ ಆಶೀರ್ವಾದದಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಸೊ ಇವತ್ತು ನಾವು ಈ ತೊಕ್ಕೊಟ್ಟಿನ ಹತ್ರ ಏನು ಶಿವಾಜಿ ಫ್ರೆಂಡ್ಸ್ ಅವ್ರ ನಮ್ಮ ಹತ್ರ ಕೇಳ್ಕೊಂಡ್ರು, ಇಲ್ಲಿ ಸ್ವಲ್ಪ ತುಂಬ ಕಷ್ಟದಲ್ಲಿರುವಂತಹ ಫ್ಯಾಮಿಲೀಸ್ ಇದೆ, ಅವರಿಗೆ ಸ್ವಲ್ಪ ಅಗತ್ಯ ಇದೆ ಅಂತ. ಸೊ ಹಾಗಾಗಿ ಇವತ್ತು ಇಲ್ಲೊಂದು 75ರಿಂದ 100 ಕಿಟ್ಗಳನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಲೋಕೋಪಯೋಗಿ ಇಲಾಖೆದ ನಿವೃತ್ತ ಅಧಿಕಾರಿ ಚಂದ್ರಹಾಸ ಶೆಟ್ಟಿ, ಶಿವಾಜಿ ಫ್ರೆಂಡ್ ಸರ್ಕಲ್ದ ಗುರುಕಾರ್ಯರು ಸದಾನಂದ 9 ಕೆರೆ, ಸೇಂಟ್ ಸೆಬೆಸ್ಟಿಯನ್ ಇಂಗ್ರೇಜಿ ಶತಮಾನೋತ್ಸವ ಸಮಿತಿದ ಸಂಚಾಲಕರು ಡಿಮಿಟ್ರಿಯಸ್ ಡಿಸೋಜಾ, ಕ್ಲಬ್ದ ಮರ್ಯಾದಿ ಗುರುಕಾರ್ಯರು ಹಮೀದ್, ಸದಸ್ಯರು ಚಂದ್ರಶೇಖರ, ರವಿ ಪೂಜಾರಿ, ಭಟ್ನಗರ ಪಾಲ್ದೆತ್ತೊಂಡಿರ. ಸಮಾಜ ಸೇವೆ ಮಲ್ತೊಂದುಪ್ಪನ ಸಿನಿಮಾ ಕಲಾವಿದರು ರೂಪೇಶ್ ಶೆಟ್ಟಿಗ್ ತಮ್ಮನದ ಮರ್ಯಾದೆ ಮಲ್ತಿರ. ಉಳ್ಳಾಲ ತಾಲೂಕದ ಮಾತಾ ನಿಯಮಲೇನು ಜಾರಿ ಮಲ್ತದು ತಹಶೀಲ್ದಾರ್ ಬೊಕ್ಕ ಬೇತೆ ಬೇತೆ ಇಲಾಖೆಲಿನ ಅಧಿಕಾರಿಲೇನು ಕೆಲಸಗುದಿಯರೆ ರಾಜ್ಯ ಸರ್ಕಾರ ಆದೇಶ ಕೊರ್ತುನೊಂದು ಶಾಸಕರು ಯುಟಿ ಖಾದರ್ ಪಂತೆರ. ಉಳ್ಳಾಲ ತಾಲೂಕು ಆಫೀಸ್ಗಂದು ಗುರ್ತ ಮಲ್ತದಿನ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರ ಕಟ್ವಣ ತೂದು ಆರ್ಪಾತೆರಿಯರ. ಉಳ್ಳಾಲ ತಾಲೂಕು ಆಫೀಸ್ಗಂದು ಗುರ್ತ ಮಲ್ತದಿನ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಕಟ್ವಣ ತುಯರೆ ಶಾಸಕರು ಯುಟಿ ಖಾದರ್ ಪೋದಿತ್ತೆರ. ಈ ಪೊರ್ತುಡು ಖಾದರ್ ಪಾತೆರ್ದು ಉಳ್ಳಾಲ ತಾಲೂಕ್ ಆಫೀಸ್ ಮುಲ್ಪ ತತ್ಕಾಲಗೂ ಕಾರ್ಯ ಮಲ್ಪುಂಡು. ತಾಲೂಕುದ ಮಾತಾ ನಿಯಮಲೇನು ಜಾರಿ ಮಲ್ತದು ತಹಶೀಲ್ದಾರ್ ಬೊಕ್ಕ ಬೇತೆ ಬೇತೆ ಇಲಾಖೆಲಿನ ಅಧಿಕಾರಿಲೇನು ದಿಯರೆ ರಾಜ್ಯ ಸರ್ಕಾರ ಆದೇಶ ಕೊರ್ತುಂಡು. ಹೊಸ ತಾಲೂಕು ಆಫೀಸ್ದ ವ್ಯವಸ್ಥೆ ಮಲ್ತು ಕೊರ್ಪುನ ಜವಾಬ್ದಾರಿನ ಕುಡ್ಲದ ತಹಶೀಲ್ದಾರ್ ಗುರುಪ್ರಸಾದರಿಗೆ ಕೊರ್ತುಂಡು. ನಾಟಕಲ್ಲಡು ತತ್ಕಾಲಗೂ ಆಫೀಸ್ ಕಾರ್ಯ ಮಲ್ಪರೆ ಇತ್ತದು. ನನ್ನದ ದಿನೊಕ್ಲಿಡ್ ಕಂದಾಯ ಇಲಾಖೆ ಸರಕಾರಿ ಜಾಗೆ ಗುರ್ತು ಮಲ್ತದು. ಜಿಲ್ಲಾಧಿಕಾರಿಗೆ ವರದಿ ಕೊರ್ನೆಡ್ದ ಬೊಕ್ಕ ಶಾಶ್ವತ ತಾಲೂಕ್ ಆಫೀಸ್ ಕಟ್ಟುನೊಂದು ಪಂಡಿರ.
ಜಾಗೆ ನಿಘಂಟಾಂಡ ಕಟ್ಟುವಣ ಕಟ್ಟರೆ ಬೋಡಾಯಿನ ಅನುದಾನ ಸರಕಾರದ್ದು ಕೇಂದ್ರ ಕನಪನ ಜವಾಬ್ದಾರಿ ಎನ್ನವು ತಾಲೂಕು ಪಂಚಾಯತ್ ಆಫೀಸ್ಲ ಕೈತಲಡೆ ಕಟ್ಟರೆ ಉಂಡು ತೊಕ್ಕೊಟ್ಟದ ನೆಮ್ಮದಿ ಕೇಂದ್ರ ಕಂದಾಯ ಇಲಾಖೆ ಅವಲು ಕಟ್ಟದಿನ ಪೊಸ ಕಟ್ಟುವಣಗು ಪೋಪುಂಡು ಕುಡ್ಲ ತಾಲೂಕದ 10 ಗ್ರಾಮ ಪಂಚಾಯತ್ ಒಂಜಿ ನಗರಸಭೆ ಒಂಜಿ ಪುರಸಭೆ ಒಂಜಿ ಪಟ್ಟಣ ಪಂಚಾಯತ್ ಬೊಕ್ಕ ಬಂಟ್ವಾಳ ತಾಲೂಕದ 10 ಗ್ರಾಮ ಪಂಚಾಯತ್ ಉಳ್ಳಾಲ ತಾಲೂಕುಗೂ ಸೇರುಂಡು ಅಂಚಾದು ಬಂಟ್ವಾಳ ತಹಶೀಲ್ದಾರ್ ಬೊಕ್ಕ ಕುಡ್ಲ ತಹಶೀಲ್ದಾರ್ ಸೇರ್ದು ಸರಕಾರಿ ಜಾಗಿನ ಪಟ್ಟಿ ಮಲ್ತದು ಜಿಲ್ಲಾಧಿಕಾರಿಗೂ ವರದಿ ಕೊರ್ಪಿರೋ ಭವಿಷ್ಯದ 30-40 ವರ್ಷ ಮುಟ್ಟ ಕಾರ್ಯ ಮಲ್ಪುನಂಚ ಬೇತೆ ಬೇತೆ ಕಡೆಟ್ ಬೇತೆ ಬೇತೆ ಇಲಾಖೆಲು ಕಟ್ಟು ನೀಡಿದು ರಾಜ್ಯಡು ಮಾದರಿ ತಾಲೂಕು ಮಲ್ಪುನ ಚಿಂತನೆ ಉಂಡು ಶಾಸಕರು ಯುಟಿ ಖಾದರ್ ಪಂಡಿರೋ. ಇಲ್ಲಿ ಇವತ್ತು ಈ ಒಂದು ಪ್ರದೇಶದಲ್ಲಿ ಇವತ್ತು ನಾವು ತಾತ್ಕಾಲಿಕವಾಗಿ ತಾಲೂಕು ತಹಶೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸಲ್ಲಿ ಇಲ್ಲಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಲಿಕ್ಕೆ ಇವತ್ತು ನಾವು ಸ್ಥಳ ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಹಳತ್ತಾದ ಒಂದು ನಮ್ಮ ಓಲ್ಡ್ ನಾನು ಆರೋಗ್ಯ ಸಚಿವರ ನಂತರ ಇಲ್ಲಿ ನೂತನವಾದ ಆಸ್ಪತ್ರೆ ಕಟ್ಟಿದ್ದೆ. ಆ ಸಂದರ್ಭದಲ್ಲಿ ಇವತ್ತು ನಮಗೆ ವೇಕೆಂಟ್ ಆಗಿತ್ತು. ಇದನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸೂಕ್ತವಾದ ಸರ್ಕಾರಿ ಸ್ಥಳವನ್ನು ಈಗಾಗಲೇ ನಮ್ಮ ಗುರುಪ್ರಸಾದ್ ಅವರು ಸಪ್ತರ್ಷಿಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಈಗ ಅದನ್ನು ನೋಡಿಕೊಂಡು ಕೆಲವು ಸ್ಥಳವನ್ನು ಇವತ್ತು ನಿಗದಿಪಡಿಸ್ತಾರೆ. ಹಾಗೆ ಸ್ಥಳ ನಿಗದಿಪಡಿದ ನಂತರ ಮತ್ತೆ ನಾವು ಅನುದಾನ ಬರೆದು ಮತ್ತೆ ಇಲ್ಲಿ ಕಟ್ಟಡ ಆಗಬೇಕು. ಯಾವುದೇ ಒಂದು ದೊಡ್ಡ ಮಟ್ಟದ ಕೆಲಸ ಪ್ರಾರಂಭ ಆದದೇ ಈ ರೀತಿಯ ಒಂದು ಸಣ್ಣ ಮಟ್ಟವಾದ ಒಂದು ಕೇಂದ್ರದ ಮುಖಾಂತರ. ಸೊ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಕೂಡ ಇಲ್ಲೇ ಉತ್ತಮವಾದ ಸ್ಥಳದಲ್ಲಿ ಹತ್ತಿರದಲ್ಲೇ ಮಾಡಲಿಕ್ಕೆ ನಾವು ತಯಾರಿ. ಭಾರತ ದೇಶದ ಪುದರ್ಪೊಯ್ ಯಾತ್ರಾ ಸ್ಥಳ ಜಮ್ಮುದ ಮಾತಾ ವೈಷ್ಣೋದೇವಿ ದೇವಸ್ಥಾನದ ಸುತ್ತದ ಕಟ್ವಣಡು ಭಾರೀ ಸೂಪತ ದಿನ ಸಂಗತಿ ನಡೆತದನ ಭಾರಿ ನಷ್ಟ ಉಂಡಾತನ ಎರೆಗ್ಲ ಜೀವ ಅಪಾಯ ಆತಜಿಂದ ತೆರೆದು ಬೈದನ. ದೇಶದ ಪುದರ್ಪೊಯ್ ಯಾತ್ರಾ ಸ್ಥಳ ಜಮ್ಮುದ ಮಾತಾ ವೈಷ್ಣೋದೇವಿ ದೇವಸ್ಥಾನ ಅಂಗಣದ ಕಟ್ವಣಗು ಭಾರಿ ಸೂಪತ್ತಿನ ಸಂಗತಿ ಅಂಗಾರೆ ನಡೆತದನ ಒಂದೆಡ್ದು ಭಾರಿ ನಷ್ಟ ಉಂಡಾತನ ಕರೆಂಟ್ ಶಾರ್ಟ್ ಸರ್ಕಿಟ್ ಹಿಡಿದವ್ರ ಸೂಪತದನಂದು ಸಂಶಯ ತೆರಿಪಾದಿರ ಅಂಗಾರೆ ಬಯ್ಯಗು ದೇವಸ್ಥಾನದ ದೇವೆರ್ನ ಗುಂಡದ ಕೈತಲುಪ್ಪುನ ಕಾಳಿಕಾ ಭವನದ ಕಾಸುಗೆಂಪುನ ಕೋಣೆದ ಉಲೈ ಒರಡುದೊರನೆ ಸೂ ತೋಜಿದ ಪದರ್ದಂಡ ಒವ್ವೇ ಪ್ರಾಣಗೂ ಅಪಾಯ ಆತಜೆ ಸೂಪತ್ತಿ ನೀಡ್ದಾವ್ರ ಅವೇತೋ ಪಣವು ಬೊಕ್ಕ ಪಾಕ ದಾಖಲೆ ಪೊತ್ತುದು ಪೋತುನೊಂದು ವರದಿ ಆತಂಡ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿರು ಒಡಿಪುದ ಅಪ್ಪೆ ಬೊಕ್ಕ ಜೋಕ್ಲಿನ ಸರಕಾರಿ ಆಸ್ಪತ್ರೆಡು ಮೂಜಿ ತಿಂಗೊಲಿಡ್ದಿಂಚ ಸಂಬಳ ಕೊರೊಂದಿನ ಏವ್ರ ಹೊರೊಡ್ದೊರನೆ ಸ್ಟ್ರೈಕ್ ಮರ್ದಗ ಬತ್ತಿನಕ್ಲೆಗ್ ಭಾರಿ ಕಷ್ಟ. ಉಳ್ಳಾಲ ತಾಲೂಕು ಆಫೀಸ್ ತತ್ಕಾಲಗೂ ನಾಟೆಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರ ಕಟ್ವಣಗೂ ತಹಶೀಲ್ದಾರ್ ಗುರುಪ್ರಸಾದರಿಗೆ ವ್ಯವಸ್ಥೆದ ಜವಾಬ್ದಾರಿ ನಾಟೆಕಲ್ಲೆಡು ಕಟ್ವಣ ತೂದು ಯುಟಿ ಖಾದರ್. ಸಮಾಜ ಬಂಧುಲೇನ ಕಷ್ಟುಡು ಪಾಲ್ದೆತ್ತನ್ನ ಒಡಿಪು ಜಿಲ್ಲೆದ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ 5 ಲಕ್ಷ ರೂಪಾಯಿ ಖರ್ಚಿಡು 500 ಕುಟುಂಬಗೂ ರೇಷನ್ ಕಿಟ್ ಸೆಲೂನು ಸಾಧನಲು. ನ್ಯಾಯ ತಿಕ್ಕಿಜಿಂಡ ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಎದುರು ಪುರುಬಾಲೆದ ಒಟ್ಟುಗೂ ಧರಣಿ ಸತ್ಯಾಗ್ರಹ ಕತಿಜಾ ಜಾಸ್ಮಿನ್. ಸೆಕೆಂಡ್ ಪಿಯುಸಿ ಪರೀಕ್ಷೆ ತೆತ್ತು ಪಾಡ್ದು 10ನೇ ಕ್ಲಾಸ್ ಪರೀಕ್ಷೆ ನಡಪವನೇಕ್ NSUI ವಿರುದ್ಧ ಮನೀಶ್ ಜಿ ರಾಜ್. ಎಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನೆಲೆ ಇತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.